ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಈ ಬ್ರಹ್ಮಾಂಡದಲ್ಲಿ ಊಹೆಗೂ ನಿಲುಕದ ಅದೆಷ್ಟೋ ವಿಸ್ಮಯಕಾರಿ ಘಟನೆಗಳು ನಡೆಯುತ್ತಿರುತ್ತವೆ. ಇವತ್ತಿನ ವಿಡಿಯೋದಲ್ಲಿ ಒಂದು ವಿಸ್ಮಯಕಾರಿ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ಅತ್ಯಂತ ರಹಸ್ಯಮಯ ದೇವಾಲಯವಾಗಿರುವ ಈ ದೇವಾಲಯವು ದುಷ್ಟಶಕ್ತಿಗಳನ್ನು ಉಚ್ಚಾಟನೆ ಮಾಡುವ ಮೂಲಕ ಪ್ರಸಿದ್ಧವಾಗಿದೆ. ಈ ದೇವಾಲಯದ ಒಳಗೆ ಕಂಡುಬರುವ ದೃಶ್ಯಗಳು ಬೇರೆ ಎಲ್ಲಾ ದೇವಾಲಯಗಳಿಗಿಂತ ವಿಭಿನ್ನವಾಗಿರುತ್ತದೆ. ಭಯದ ವಾತಾವರಣವನ್ನು ಮೂಡಿಸುತ್ತದೆ. ಕೆಲವರು ಜೋರಾಗಿ ಕಿರುಚುವುದು, ಇನ್ನೂ ಕೆಲವರು ಅಳುವ ಶಬ್ದ, ಇನ್ನೂ ಕೆಲವರು ವಿಚಿತ್ರವಾಗಿ ವರ್ತಿಸುವುದು ಇಲ್ಲಿ ಸಾಮಾನ್ಯವಾಗಿ ಕಂಡುಬರುವ ದೃಶ್ಯ. ಬೂಂದಿ ಲಡ್ಡು, ಉದ್ದಿನಬೇಳೆ ಮತ್ತು ಅಕ್ಕಿಯನ್ನು ಹರಕೆಯ ರೂಪದಲ್ಲಿ ಸಮರ್ಪಿಸುವ ಈ ದೇವಾಲಯದಲ್ಲಿ ದುಷ್ಟಶಕ್ತಿಗಳ ಉಚ್ಚಾಟನೆ ಮಾತ್ರವಲ್ಲದೆ ಮಾನಸಿಕ ಕಾಯಿಲೆ ಹಾಗೂ ಮಾಟಾ ಮಂತ್ರಗಳ ಪ್ರಯೋಗಗಳಿಂದ ಬಳಲಿರುವವರಿಗೂ ಪರಿಹಾರ ಸಿಗುತ್ತದೆ. ಈ ದೇವಾಲಯದಲ್ಲಿ ಪ್ರಧಾನ ದೇವತೆಯಾದ ಬಾಲಾಜಿಯ ಜೊತೆಗೆ ಪ್ರೇತರಾಜ ಹಾಗೂ ಭೈರವನನ್ನು ಪೂಜಿಸಲಾಗುತ್ತದೆ. ಸುಮಾರು 1000 ವರ್ಷಗಳಷ್ಟು ಹಳೆಯದಾದ ಈ ದೇವಾಲಯದಲ್ಲಿ ಕೆಲವೊಂದು ಪದ್ಧತಿಗಳಿವೆ. ಈ ದೇವಾಲಯಕ್ಕೆ ಭೇಟಿ ನೀಡುವಾಗ ಬೆಳ್ಳುಳ್ಳಿ, ಈರುಳ್ಳಿ ಹಾಗೂ ಮಾಂಸ ಸೇವನೆ ಮಾಡಬಾರದು. ದೇವಾಲಯ ಪ್ರವೇಶ ಮಾಡುವಾಗ ಕಪ್ಪು ಬಣ್ಣದ ಬಟ್ಟೆ ಧರಿಸಬಾರದು. ದೇವಾಲಯ ಪ್ರವೇಶ ಮಾಡಿದ ನಂತರ ಬೇರೆಯವರನ್ನು ಮುಟ್ಟಬಾರದು ಹಾಗೂ ಅಲ್ಲಿ ಸಿಗುವ ಪ್ರಸಾದವನ್ನು ಮನೆಗೆ ತೆಗೆದುಕೊಂಡು ಬರಬಾರದು. ಹಾಗೂ ದೇವಾಲಯದಿಂದ ಹೊರಗೆ ಬಂದ ಮೇಲೆ ಹಿಂದಿರುಗಿ ನೋಡಬಾರದು. ಅಷ್ಟಕ್ಕೂ ಈ ದೇವಾಲಯ ಇರುವುದಾದರೂ ಎಲ್ಲಿ ಎನ್ನುವ ಪ್ರಶ್ನೆಗೆ ಉತ್ತರ ರಾಜಸ್ಥಾನದ ದೌಸಾ ಜಿಲ್ಲೆಯ ಮೆಹಂದೀಪುರದಲ್ಲಿರುವ ಮೆಹಂದೀಪುರ ಬಾಲಾಜಿ ದೇವಾಲಯ. ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.